ಅಟ್ಯಾಚ್ಮೆಂಟ್ ಸೈಜ್ ಜಾಸ್ತಿ ಇದೆ, ಅದಕ್ಕೆ ಸೇರ್ ಆಗ್ತಾ ಇಲ್ಲ. ಯಾಕೆ ಅಬ್ಜೆಕ್ಟಿವ್ ಗಣೇಶ್ ಪ್ರಭುಜಿ ಶೇರ್ ಆಗುತ್ತೆ, ನಾನು ಮೊನ್ನೆ ಶೇರ್ ಮಾಡಿದ್ದೇನೆ. ನಾನು ಶೇರ್ ಮಾಡಿದ್ದೀರಲ್ಲ, ಬಟ್ ಅಟ್ಯಾಚ್ಮೆಂಟ್ ಸೈಜ್ ತುಂಬಾ ಜಾಸ್ತಿ ಇದೆ. ಅದು ಶೇರ್ ಆಗುತ್ತೆ, ನಾನು ಮೊನ್ನೆ ಶೇರ್ ಮಾಡಿದ್ದೇನೆ. ಒಂದ್ ನಿಮಿಷ. ಅಪಾರ್ಟ್ಮೆಂಟ್ ಎಲ್ಲ ಇರೋದು ಕಳಿಸ್ತೀನಿ, ಕಳಿಸ್ತೀನಿ ಕೆಳಗೆ. ಕೆಳಗಿದ್ದಾನೆ ಅಣ್ಣ, ಬಂದೆ ನಾನು ಬಂದೆ. ಪ್ರಭುಜಿ ನಾನೇ ಮಾಡ್ತೀನಿ ಪ್ರಭುಜಿ, ಕನೆಕ್ಟ್ ಆಗ್ತದೆ ಲ್ಯಾಪ್ಟಾಪ್. ಟ್ಯಾಕ್ಸ್ ಇತ್ತಲ್ಲ, ಟ್ಯಾಕ್ಸ್ 21 ಟ್ಯಾಕ್ಸ್ ಕಟ್ಟಿದೆ ವೆಹಿಕಲ್ಗೆ. ಇಲ್ಲಿದೆ ವೆಹಿಕಲ್ ಪ್ರಿಂಟೆಡ್ ಅದು ಚೇಂಜ್ ಆಗ್ತದೆ ನೋಡಿ. ಇಲ್ಲಿ ಬಾಯಲ್ಲಿ ಟ್ಯಾಕ್ಸ್ ಅಪ್ ಟು 14,321 ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ನಾನು ಹೋಸ್ಟ್ ಮಾಡ್ತೀರಾ? ನಾನು ಶೇರ್ ಮಾಡ್ತೀನಿ ಪ್ರಭುಜಿ, ಲ್ಯಾಪ್ಟಾಪ್ ಅಲ್ಲಿ ಕನೆಕ್ಟ್ ಇದೆ. ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇದೆಯಾ? ಪ್ರಭುಜಿ ನನ್ನ ಕೋ-ಹೋಸ್ಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹೋಸ್ಟ್ ಮಾಡಿಲ್ಲ ನನ್ನ ಕೋ-ಹೋಸ್ಟ್ ಮಾಡಿ ಪ್ರಭುಜಿ, ನಾನೀಗ ಲ್ಯಾಪ್ಟಾಪ್ ಅಲ್ಲಿ ಕನೆಕ್ಟ್ ಆದೆ.
ಓಕೆ ಓಕೆ ಪ್ರಭುಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಸ್ಕ್ರೀನ್ ಶೇರ್ ಆಗಿದೆ ಅಲ್ಲ? ಮಾತಾಜಿ ಕಾಣಿಸ್ತಾ ಓಕೆ, ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ರಜಃ ಪ್ರಧಾನಾನ್ ಮಹತಾಸ್ ತ್ರಿಲಿಂಗೋ ದೈವ ಚೋದಿತಾತ್ ಜಾತ ಸಸರ್ಜ ಭೂತಾದೇರ್ ವಿಯದ್ ಆದಿನ್ ವ್ಯದಾದೀನಿ ಪಂಚಶಃ ರಜ ಪ್ರಧಾನಾನ್ ಮಹತಾಸ್ ತ್ರಿಲಿಂಗೋ ದೈವ ಚೋದಿತಾತ್ ಜಾತ ಸಸರ್ಜ ಭೂತಾದೇರ್ ಯದಾದೀನಿ ಪಂಚಶಃ ರಜಃ ಪ್ರಧಾನಾತ್ ರಜೋಗುಣವು ಪ್ರಮುಖವಾದ ಮೂಲಾಂಶದಲ್ಲಿ ಮಹತಃ ಮಹತ್ತತ್ವದಿಂದ ತ್ರಿಲಿಂಗ ಮೂರು ಬಗೆಯ ದೈವ ಚೋದಿತಾತ್ ಉನ್ನತ ಅಧಿಕಾರಯುತರಿಂದ ಪ್ರೇರಿತವಾಗಿ ಜಾತಃ ಜನಿಸಿತು ಸಸರ್ಜಃ ವಿಕಸಿಸಿತು ಭೂತ ಆದಿಃ ಅಹಂಕಾರವು ಭೌತಿಕಾಂಶಗಳ ಮೂಲ ವಿಯತ್ ಆಕಾಶವು ಆದೀನಿ ಅದರಿಂದ ಮೊದಲಾಗಿ ಐದು ಗುಂಪುಗಳಲ್ಲಿ ಜೀವಿಯು ಅದೃಷ್ಟದಿಂದ ಪ್ರಚೋದಿತವಾದ ಮೂರು ವಿಧವಾದ ಮಿಥ್ಯಾಹಂಕಾರವು ಮಹತ್ ತತ್ವದಿಂದ ರೂಪ ತಾಳಿತು. ಅದರಲ್ಲಿ ರಜೋಗುಣವು ಪ್ರಧಾನವಾದುದು. ಅನಂತರದಲ್ಲಿ ಅಹಂಕಾರದಿಂದ ಪಂಚತತ್ವಗಳ ಅನೇಕ ಗುಂಪುಗಳು ಜನ್ಮ ತಳೆದವು.
ಇದೇನು ಅದೃಷ್ಟನಾ? ಹಾ ಪ್ರಭುಜಿ. ಜೀವಿಯು ಅದೃಷ್ಟದಿಂದ ಪ್ರಚೋದಿತವಾದ ಜೀವಿಯು ಅದೃಷ್ಟದಿಂದ ಪ್ರಚೋದಿತವಾದ 3 ವಿಧವಾದ ಮಿಥ್ಯಾಹಂಕಾರವು ಮಹತ್ತತ್ವದಿಂದ ರೂಪ ತಾಳಿತು. ಅದರಲ್ಲಿ ರಜೋಗುಣವು ಪ್ರಧಾನವಾದುದು. ಅನಂತರದಲ್ಲಿ ಅಹಂಕಾರದಿಂದ ಪಂಚತತ್ವಗಳ ಅನೇಕ ಗುಂಪುಗಳು ಜನ್ಮ ತಾಳೆದವು. ಪ್ರಭುಜಿ ಇವರು ಹರಿಣಿ ಕಕ್ಕೇರಿ ಮಾತಾಜಿ. ಹರಿಣಿ ಕಕ್ಕೇರಿ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ತ್ರಿಗುಣಾತ್ಮಕವಾದ ಪ್ರಥಮ ಸೃಷ್ಟಿಯ ವಸ್ತುವು ಅಥವಾ ಪ್ರಕೃತಿಯು 4 ಗುಂಪುಗಳನ್ನು ಉತ್ಪತ್ತಿ ಮಾಡುತ್ತದೆ. ಮೊದಲನೆಯ ಗುಂಪನ್ನು ಪ್ರಾಥಮಿಕ ಎಂದು ಕರೆಯಲಾಗಿದೆ. ಅದು ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶಗಳನ್ನ ಒಳಗೊಂಡಿದೆ. ಎರಡನೆಯ 5 ಗುಂಪನ್ನು ತನ್ಮಾತ್ರ ಎಂದು ಕರೆಯಲಾಗಿದ್ದು, ಅದು ಸೂಕ್ಷ್ಮ ಅಂಶಗಳಿಗೆ ಅನ್ವಯವಾಗುತ್ತದೆ. ಇಂದ್ರಿಯ ವಿಷಯಗಳು ಅವು ಯಾವುವು? ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ಮೂರನೆಯ ಗುಂಪಿನಲ್ಲಿ ಜ್ಞಾನವನ್ನು ಪಡೆಯುವ ಸಲುವಾಗಿ ಇರುವ 5 ಇಂದ್ರಿಯ ಅಂಗಗಳಿವೆ. ಅವು ಯಾವುದೆಂದರೆ ಕಣ್ಣು, ಮೂಗು, ನಾಲಿಗೆ ಮತ್ತು ಚರ್ಮ. ನಾಲ್ಕನೆಯ ಗುಂಪಿನಲ್ಲಿ 5 ಕರ್ಮೇಂದ್ರಿಯಗಳಿವೆ ಎಂದು ಕೆಲವರು ಹೇಳುತ್ತಾರೆ. ಒಂದು ಗುಂಪು ವಿಷಯೇಂದ್ರಿಯಗಳಿಗೆ ಸೇರಿದ್ದು, ಒಂದು ಪಂಚಭೂತಗಳಿಗೆ ಸಂಬಂಧಿಸಿದ್ದು, ಒಂದು ಗುಂಪು ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿದ್ದು, ಮತ್ತೊಂದು ಕರ್ಮೇಂದ್ರಿಯಗಳಿಗೆ ಸಂಬಂಧಿಸಿದ್ದು ಮತ್ತು 5ನೆಯ ಗುಂಪು ಈ ಎಲ್ಲಾ ವಿಭಾಗಗಳನ್ನು ನಿಯಂತ್ರಿಸುವ 5 ದೇವತೆಗಳಿಗೆ ಸಂಬಂಧಿಸಿದ್ದು ಆಗಿದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಅಧ್ಯಾಯದಲ್ಲಿ ಮೈತ್ರೇಯ ಮುನಿಗಳು ತಿಳಿಸ್ತಾ ಇರೋದು ಇದನ್ನು ವಿದುರರಿಗೆ. ಸೊ ಹೇಗೆ ಸೃಷ್ಟಿಯ ಕಾರ್ಯ ಆಗ್ತಾ ಇದೆ ಹೇಳ್ತಾ ಇದ್ದಾರೆ ನಮಗೆ. ಸೊ ಭಾಗವತದಲ್ಲಿ ಇಲ್ಲಿ ನಾವು ನೋಡ್ತಾ ಇರೋದು ಸೃಷ್ಟಿಯ ವಿವರಣೆ, ನಮ್ಮ ಜಗತ್ತಿನ ವಿವರಣೆ. ಸೊ ಈ ಜಗತ್ತು ಶಾಶ್ವತವಾದದ್ದಲ್ಲ. ಈ ಭೌತಿಕ ಜಗತ್ತಿಗೆ ಒಂದು ಶುರು ಅನ್ನೋದಿದೆ, ಒಂದು ಅಂತ್ಯ ಅನ್ನೋದಿದೆ. ಯಾವುದೇ ಕೂಡ ವಸ್ತು ತಗೊಂಡ್ರೆ ಈ ಭೌತಿಕ ಜಗತ್ತಿನಲ್ಲಿ ಅದಕ್ಕೆ ಒಂದು ಜನ್ಮ, ಸ್ವಲ್ಪ ಸಮಯದ ನಂತರ ಅದರ ಒಂದು ಬದಲಾವಣೆಗಳು, ಷಟ್ವಿಕಾರ ಅಂತ ಹೇಳೋದು. ಹುಟ್ಟೋದು, ಬೆಳೆಯೋದು, ಸ್ವಲ್ಪ ಸಮಯದಲ್ಲಿ ಹಾಗೆ ಇರೋದು, ಮತ್ತೆ ಇನ್ನೇನಾದರೂ ಅದರಿಂದ ಉತ್ಪಾದನೆ ಆಗೋದು, ಬೈ ಪ್ರಾಡಕ್ಟ್ಸ್, ಮತ್ತೆ ಕ್ಷೀಣಿಸಿ ಹೋಗಿ ಡಿಟೀರಿಯರೇಷನ್, ಕೊನೆಗೆ ಅಂತ್ಯವಾಗುತ್ತೆ. ಇದು
ಯಾವುದೇ ವಸ್ತು, ಹಣ್ಣು, ಒಂದು ಹಣ್ಣು ತಗೊಂಡ್ರೆ ಹಣ್ಣು, ಮರದಲ್ಲಿ ಹಣ್ಣು ಚಿಕ್ಕ ಬೀಜವಾಗಿ ಮತ್ತೆ ನಂತರ ಅದು ದೊಡ್ಡ ಇದಾಗಿ ಹಣ್ಣು ಬರುತ್ತೆ, ಬೆಳೆಯುತ್ತೆ. ಜನ್ಮ, ಚಿಕ್ಕ ಇದರ ಜನ್ಮ ಮತ್ತೆ ಬೆಳೆಯುವಂಥದ್ದು, ಮತ್ತೆ ಒಂದೇ ರೀತಿ ಅದೇ ರೀತಿ ಇದ್ದ ಹಾಗಿರುತ್ತೆ ಸ್ವಲ್ಪ ಸಮಯ, ನಂತರ ಕ್ಷೀಣಿ ಹೋಗುತ್ತೆ. ಆ್ಯಕ್ಚುಲಿ ಇದೇನು ಹೇಳಬೇಕಂದ್ರೆ ಡಿಟೀರಿಯರೇಟ್ಸ್, ಕೊನೆಯಲ್ಲಿ ಅಂತ್ಯ ಆಗುತ್ತೆ. ಸೊ ಎನಿವೆ, ಸೊ ಅದರಿಂದ ಬೇರೆ ಬೇರೆ ರೀತಿಯ ನಮಗೆ ಅದರ ಲಾಭ ಆಗ್ಬೋದು, ಅದರ ಒಂದು ರುಚಿ, ಅದರ ಒಂದು ಇದು ಬರೋದು ಆಗ್ಬೋದು. ಸೊ ಒಂದು ಪ್ರತಿಯೊಂದಕ್ಕೂ ಒಂದೊಂದು ರೀತಿಯಾಗಿದೆ ಬೆಳವಣಿಗೆ. ಸೊ ಹೀಗೆ ಇವಾಗ ಜಗತ್ತೇ, ಸೊ ಹಾಗೆ ಜಗತ್ತೇ ಹೇಳ್ತಾ ಇರೋದು, ಅದು ಮೂಲವಾಗಿ ಮಹಾವಿಷ್ಣು, ಭಗವಂತನ ಬೃಹದ್ ಆಕಾರದ ರೂಪ. ಸೊ ಭಗವಂತನು ಮಹಾವಿಷ್ಣು ತನ್ನ ಬೆವರಿನಿಂದ ಒಂದು ದೊಡ್ಡ ನೀರು, ದೊಡ್ಡ ಸಮುದ್ರ, ಕಾರಣಾರ್ಣವ ಸಮುದ್ರ ಅಂತ ಹೇಳೋದು. ಸೊ ಅವನು ಅದರಲ್ಲಿ ಯೋಗ ನಿದ್ರಾ, ಒಂದು ಸುಪ್ತ ಸ್ಥಿತಿಯ ರೀತಿಯಲ್ಲಿ ನಾವು ಮಲಗುವ ಇದರಲ್ಲಿ ನಾವು ಹೇಗೆ ಮಲಗ್ತೇವೆ ನೆಲದ ಮೇಲೆ, ಸೊ ಆ ರೀತಿಯಲ್ಲಿ ಭಗವಂತನು ಆದಿಶೇಷ ತನ್ನ ಇನ್ನೊಂದು ವಿಸ್ತರಣೆ, ಭಗವಂತನ ಒಂದು ವಿಸ್ತರಣೆ. ಸೊ ಅವರ ವಿಸ್ತರಣೆ ಮೇಲೆ ಅವನು ಮಲಗಿ ಹೇಳ್ತಾರೆ ಹಾವಿನ ರೂಪದಲ್ಲಿ ದೇಹ ತುಂಬ ಒಂದು ತಂಪಾಗಿ ಆಗುತ್ತೆ. ಸೊ ಭಗವಂತನಾಗಿ ಫೂಲಾಗಿ ಹಾಗೆ ಆದಿಶೇಷ ಮೆತ್ತಗೆ ಇರುವ ಹಾಸಿಗೆ. ಸೊ ಅದು ನಮಗೆ ಈಗ ಬೇರೆ ಬೇರೆ ಏನೇನೋ ರೀತಿಯ ಹಾಸಿಗೆಗಳಿರ್ತವೆ, ಈ ಫೋಮು, ಮೆಮೊರಿ ಫೋಮ್, ಈ ಥರ ತುಂಬ ಇದಾಗುತ್ತೆ. ಆದರೆ ಆದಿಶೇಷ ಇನ್ನ ಭಗವಂತನಿಗೆ ಅಷ್ಟು ಆನಂದ ಕೊಡುವಂಥದ್ದು, ಅಷ್ಟು ರೀತಿಯಲ್ಲಿ ಅವನ ಹಾಸಿಗೆ ರೂಪದಲ್ಲಿ ಭಗವಂತ, ಹಾವು, ಅಷ್ಟು ಎಡೆಗಳು. ಸೊ ಈ ರೀತಿಯಲ್ಲಿ ಮಹಾವಿಷ್ಣು ಅಲ್ಲಿ ನೆಲೆಸಿದ್ದಾರೆ. ಸೊ ಅವ್ರು ನೆಲೆಸಿ ಮತ್ತೆ ಅದರಿಂದ ಇದೆಲ್ಲವೂ ಅವರ ಇಚ್ಛೆ, ಮತ್ತೆ ನಮಗೆ ಜೀವಿಗಳಿಗೆ ಒಂದು ನಮ್ಮ ಭೌತಿಕ ಇಚ್ಛೆಗಳನ್ನ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ. ಸೊ ಹಾಗೆ ಅದಕ್ಕೋಸ್ಕರ ಭಗವಂತನು ದೊಡ್ಡ ಈ ವ್ಯವಸ್ಥೆ, ಅರೇಂಜ್ಮೆಂಟ್, ದೊಡ್ಡ ಅರೇಂಜ್ಮೆಂಟು ಮೊದಲಿಗೆ ಈ ಬ್ರಹ್ಮಾಂಡಗಳ ರೂಪದಲ್ಲಿ ಅವನ ದೇಹದ ರಂಧ್ರಗಳು, ಆ ರೀತಿ ನಮ್ಮ ಹೇಗೆ ನಾವು ಬೆವರು ಬರುತ್ತೆ, ನಮ್ಮ ಚರ್ಮರಂಧ್ರಗಳಿಂದ ಬರುತ್ತೆ ಬೆವರು. ಸೊ ಅದೇ ರೀತಿಯಲ್ಲಿ ಮೊದಲಿಗೆ ಆ ನೀರು ಬಂತು, ಆ ಕಡಲು, ಕಾರಣಾರ್ಣವ ಸಮುದ್ರ ಎಲ್ಲದಕ್ಕೂ ಕಾರಣವಾದ ಇದು ಜಲ, ಕಾರಣವ ಜಲ. ಸೊ ಅಲ್ಲಿಂದ ಅವನು ಆ ನೀರಿನಲ್ಲಿ ಇರೋದ್ರಿಂದ ಶ್ವಾಸ ಮಾಡಿದಾಗ ಗುಳ್ಳೆಯ ರೀತಿಯಲ್ಲಿ ಅವನ ಮೂಗಿನಿಂದನೂ ಮತ್ತೆ ಎಲ್ಲ ಅವನ ಚರ್ಮರಂಧ್ರಗಳಿಂದ, ಎಲ್ಲ ದೇಹದ ಸಂಪೂರ್ಣ ಎಲ್ಲ ಭಾಗಗಳಿಂದ ಚಿಕ್ಕ ಇದು ಒಂದು ಬೀಜ, ಚಿಕ್ಕ ಬೀಜ. ಸೊ ಚಿಕ್ಕದಾಗಿ, ತುಂಬ ಚಿಕ್ಕದಾಗಿ ಬರೋದು, ಮತ್ತೆ ಅದು ದೊಡ್ಡದಾಗುತ್ತೆ ಅಂತ ಹೇಳ್ತಾರೆ. ಸೊ ಅದರ ಲೆಕ್ಕ ಮಾಡೋಕ್ಕಾಗಲ್ಲ. ನಮ್ಮ ದೇಹದಲ್ಲಿ ಎಷ್ಟು ಕೂದಲುಗಳಿವೆ, ಕೂದಲುಗಳು ಕೂಡ ದೇಹದಲ್ಲಿ ಕೆಲವು ಕನೆಕ್ಷನ್ ಇರೋದಿದೆ ಒಳಗೆ ಒಂದು ಚರ್ಮದಲ್ಲಿ. ಸೊ ಕೂದಲು, ನಮ್ಮ ತಲೆ ಮೇಲೆ ಎಷ್ಟು ಕೂದಲಿದೆ ನಮಗೆ ಎಣಿಸಕ್ಕಾಗೋದಿಲ್ಲ, ಲೆಕ್ಕ ಮಾಡೋಕ್ಕಾಗೋದಿಲ್ಲ. ನಮ್ಮ ದೇಹದ ಸಂಪೂರ್ಣವಾಗಿ ಎಷ್ಟೆಷ್ಟು ಕೂದಲು ಬರ್ತಾ ಇದೆ, ಎಷ್ಟು ಚಿಕ್ಕ ಚಿಕ್ಕ ರಂಧ್ರಗಳು, ಅದು ಕೂಡ ಕನೆಕ್ಟ್ ಆಗಿದೆ ನಮಗೆ ಚರ್ಮಕ್ಕೆ, ಒಳಗೆ ಚರ್ಮದ ಒಳಗೆ ದೇಹಕ್ಕೆ ಕನೆಕ್ಟ್ ಆಗಿದೆ. ಸೊ ಅದು ಇದೆ, ಅದು ಹೇಗೆ ಬರ್ತಾ ಇದೆ ಅದು ಇದರಲ್ಲಿ ಆ ಥರ ಎಷ್ಟಿದೆ ಅದು ಅಂತ ಲೆಕ್ಕ ಮಾಡೋಕ್ಕಾಗಲ್ಲ. ಸೊ ಆದ್ರೂ ಕೂಡ ನಾವು ಒಮ್ಮೊಮ್ಮೆ ಸ್ವಲ್ಪ ಜನ ಹೇಳೋದು, ನಾನು ದೇವರು. ಶಿಲಪ್ರಭಾದ ತುಂಬಾ ಚೆನ್ನಾಗಿ ಹೇಳ್ತಾರೆ, ಎಂತ ದೇವರಪ್ಪ ಇವರು, ಇವರಿಗೆ ಅವರ ತಲೆ ಮೇಲೆ ಎಷ್ಟು ಕೂದಲಿದೆ, ಅವರ ದೇಹದಲ್ಲಿ ಎಷ್ಟು ಕೂದಲಿದೆ ಅದೇ ಗೊತ್ತಿಲ್ಲ. ಸೊ ಎಂತ ಇದು ದೇವರು ಅಂದ್ರೆ ಸರ್ವಜ್ಞ, ಎಲ್ಲ ತಿಳಿದವ. ಸೊ ಇದೇನು ಇದು ನಮ್ಮ ದೇಹದಲ್ಲೇ ಇರೋ ನಮ್ಮ ಕೂದಲು, ಅದರ ಲೆಕ್ಕಾಚಾರನೇ ಗೊತ್ತಿಲ್ಲ ನಮಗೆ. ನಾವು ಎಂತ ದೇವರು, ನಾವು ಭಗವಾನ್ ಎಂತ ನಾವು ಇದು ಅಂತ ಹೇಳಿ. ಸೊ ಎನಿವೆ, ಸೊ ಹೀಗೆ ಮಹಾವಿಷ್ಣುವಿನ ಬೃಹದ ಆಕಾರದ ದೇಹದಿಂದ ಒಂದೊಂದು ಇದರಿಂದ ಕೋಟಿ ಅದಕ್ಕೆ ಲೆಕ್ಕ ಇಲ್ಲ, ಅದಕ್ಕೆ ಅಷ್ಟು ಬ್ರಹ್ಮಾಂಡಗಳು, ಇಷ್ಟು ಭೌತಿಕ ಜಗತ್ತುಗಳು ಒಂದು ಚಿಕ್ಕದು ಬೀಜ, ಚಿಕ್ಕ ಇದರಿಂದ ಹಾಗೆ ಬರುತ್ತೆ, ಮತ್ತೆ ಅದು ಬೆಳೆಯುತ್ತೆ. ಅದು ಬೆಳೆದು ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಮತ್ತೆ ಸೃಷ್ಟಿ ಮುಂದುವರಿಯುವಂಥದ್ದು. ಸೊ
ಪ್ರತಿ ಹಂತದಲ್ಲೂ ಕೂಡ ಭಗವಂತನ ಕೈ ಇದೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ ಹೇತುನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಭಗವಂತನ ಅಧ್ಯಕ್ಷತನ, ಭಗವಂತನ ಕಾರ್ಯನಿರ್ವಹಣೆ ಇದೆ. ಅದಿರೋದ್ರಿಂದ ಅದು ಮುಂದೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಸಾಧ್ಯ. ಸೂಕ್ಷ್ಮದಿಂದ ಸ್ಥೂಲ. ಸೂಕ್ಷ್ಮವಾದದ್ದಂದ್ರೆ ಮೊದಲಿಗೆ ಹೇಳ್ತಾರೆ ಶಬ್ದ. ಸೊ ಈ ಶಬ್ದದಿಂದ ಮತ್ತೆ ಬೇರೆ ಎಲ್ಲ ಉತ್ಪತ್ತಿ ಆಗುತ್ತೆ. ಸೊ ನಾವು ಮೊದಲು ನಮ್ಗೆ ಕೇಳಿಸೋದು ಶಬ್ದ. ಯಾವುದೇ ಆಗ್ಲಿ, ಗುಡುಗು ಆದಾಗ ತುಂಬಾ ದೊಡ್ಡ ಶಬ್ದ ಬರುತ್ತೆ. ಆಮೇಲೆ ನಂತರ ಶಬ್ದ ಬಂದು ಅಲ್ಲಿ ಒಂದು ಇದರಿಂದ ಬೆಳಕು ಕಾಣುತ್ತೆ, ಲೈಟ್ನಿಂಗ್ ಒಂದು ಏನ್ ಹೇಳ್ತಾರೆ ಕಾಣುವಂಥದ್ದು. ಆಮೇಲೆ ಅದರಿಂದ ನಮ್ಗೆ ಇನ್ನೇನಾದ್ರು ನೀರು ಸುರಿಯುತ್ತೆ, ನೀರು ಬರುತ್ತೆ. ಸೊ ಈ ರೀತಿ ಹೇಳ್ತಾರೆ ಸೂಕ್ಷ್ಮದಿಂದ ಸ್ಥೂಲ. ಸೃಷ್ಟಿ ಕೂಡ ಅದೇ ರೀತಿಯಲ್ಲಿ ಶಬ್ದದ ನಂತರ ರೂಪ, ಇದು ಬೆಂಕಿ ಈ ಥರದ್ದೆಲ್ಲ ಸೃಷ್ಟಿಯಾಗುವಂಥದ್ದು. ನಂತರ ನೀರು ಒಂಥರ ಸೃಷ್ಟಿಯಾಗೋದು. ಕೊನೆಗೆ ಇದು ಇನ್ನ ಭೂಮಿ ಸೃಷ್ಟಿಯಾಗೋದು. ಸೊ ಈ ಥರ ಭಗವಂತನು ಮಾಡಿರೋದು. ಸೊ ಮತ್ತೆ ಹಾಗೆ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಫಾಲ್ಸ್ ಈಗೋ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ನಮಗೆ ತಪ್ಪು ಗುರುತು. ತಪ್ಪು ಗುರುತು ಅಂದ್ರೆ ನಾವು ಇದಲ್ಲ, ನಿಜವಾಗ್ಲೂ ನಮಗೆ ಗುರುತು ಇದೆ, ನಮಗೆ ನಾವು ಯಾರು ಅಂತ ಐಡೆಂಟಿಟಿ ನಮ್ಮದು ಇದೆ. ಆದರೆ ಭೌತಿಕ ಜಗತ್ತಿನಲ್ಲಿ ಅದು ನಾವು ಮರ್ತೋಗ್ಬಿಟ್ಟಿದ್ದೇವೆ ನಾವು ಯಾರು ಅಂತ. ನಾವು ಕೃಷ್ಣ ಬುಲಿಯಾ ಜೀವ್ ಭಗವಾನ್ ಚಾಕರೆ ನಿಕಟಸ್ಥ ಮಾಯಾತಾರೆ ಜಪಟಿಯಾದರೆ ಹೇಳೋದು ಕೃಷ್ಣನ ಅಂಶ ನಾವು. ನಮೈವ ಅಂಶ ಜೀವಲೋಕೆ ಜೀವಭೂತ ಸನಾತನ. ಕೃಷ್ಣ ಅಂಶ ನಾವು. ಸೊ ಕೃಷ್ಣ ಅಂಶ ಆದ್ರಿಂದ ಕೃಷ್ಣ ಪೂರ್ಣ ಓಂ ಪೂರ್ಣಮದ ಪೂರ್ಣಮಿದ ಸಂಪೂರ್ಣ ಪೂರ್ಣ ಪುರುಷೋತ್ತಮ. ಸೊ ಅವನ ಭಾಗವಾಗಿ ನಿತ್ಯವಾಗಿ ಅವನಿಗೆ ಸಂಬಂಧ ಇದೆ. ನಮಗೆ ಪ್ರೇಮಯುತ ಸಂಬಂಧ, ನಮಗೆ ಸೇವೆ ಮಾಡುವ ಭಕ್ತಿ ಸೇವೆಯಲ್ಲಿ ಮಗ್ನವಾಗುವ ಸಂಬಂಧ ಇದೆ. ಆದರೆ ಈಗ ಮರ್ತೋಗ್ಬಿಟ್ಟಿದೆ. ಮಾಯ ಒಂದು ಪೊರೆಯಿಂದ ಪರದೆ ನಾವೇನೋ ಕಣ್ಣಿಗೆ ಇದಕ್ಕೇನೋ ಹಾಕೊಂಡ್ರೆ ನನಗೆ ಕಾಣೋದಿಲ್ಲ. ನನಗೆ ಸೊ ಆ ರೀತಿ ನನಗೆ ಕಾಣೋದಿಲ್ಲ. ಇಲ್ಲಾಂದ್ರೆ ಇನ್ನೇನೋ ಅದು ಒಂದು ನನ್ನ ಇದಕ್ಕೆ ಈ ಕನ್ನಡಿಗೆ ಬೇರೆ ಹಸಿರು ಬಣ್ಣ ಹಾಕಿದ್ರೆ ಹಸಿರು ಕಾಣುತ್ತೆ, ಕೆಂಪು ಬಣ್ಣ ಹಾಕೊಂಡ್ರೆ ಕೆಂಪು ಕಾಣುತ್ತೆ. ಎಲ್ಲವೂ ಕೂಡ ಕೆಂಪೇ ಕಾಣುತ್ತೆ ನನಗೆ. ಈ ಜಗತ್ತು ಕೆಂಪಾಗಿಲ್ಲ. ಆದ್ರೆ ನಾನೊಂದು ಕೆಂಪು ಗ್ಲಾಸ್ ಹಾಕೊಂಡು ಹೊರಟ್ರೆ ನಂಗೆ ಎಲ್ಲವೂ ಏನಪ್ಪ ಎಲ್ಲ ಕೆಂಪಾಗಿದೆ ಅಂತ. ಅದು ಜಗತ್ತು ಕೆಂಪಲ್ಲ, ನಾನು ಆ ಒಂದು ಪ್ರಭಾವದಿಂದ ನಾನು ಹಾಗೆ ಕಾಣ್ತೇನೆ. ಹೀಗೆ ರಜೋಗುಣ, ತಮೋಗುಣ, ಸತ್ವಗುಣ ಅಂತ ಭಗವಂತರು ಮಾಡಿರೋದು. ಇದರ ಒಂದು ಪ್ರಭಾವ. ಇದರ ಪ್ರಭಾವದಲ್ಲಿ ನಾವು ದೇಹಕ್ಕೆ ನಾವು ಗುರುತಿಸ್ಕೊಳ್ತೇವೆ. ಎಲ್ಲಿ ನಾವಿದ್ದೇವೆ ಅದಕ್ಕೆ ಗುರುತಿಸ್ಕೊಳ್ತೇವೆ. ಹೇಗೆ ನಾವು ಎಲ್ಲಾದ್ರೂ ಒಂದು ಗುಡಿಸಿನಲ್ಲಿದ್ರೆ ನಮ್ಗೆ ಗುಡಿಸಲು ತುಂಬಾ ನಮಗೆ ಇದಾಗತ್ತೆ, ಅದ್ರ ಮೇಲೆ ಒಂದು ವ್ಯಾಮೋಹ ಬೆಳೆಯುತ್ತೆ, ಇದು ನನ್ನ ಸ್ಥಳ, ಇದು ನನ್ನದು ಅಂತ. ಇಲ್ಲ ಇನ್ನು ಸ್ವಲ್ಪ ದೊಡ್ಡ ಒಂದು ಮನೆಗೆ ಹೋದ್ರೆ ಆ ದೊಡ್ಡ ಒಂದು ಫ್ಲಾಟ್ ಅದು ಇದು ನಂದು ಅನ್ಸುತ್ತೆ. ಮತ್ತೆ ಇನ್ನೊಂದು ಒಂದು ಇಂಡಿಪೆಂಡೆಂಟ್ ಮನೆ, ಸ್ವತಂತ್ರ ಒಂದು ದೊಡ್ಡ ಬಂಗೆಲೋ ಮಾಡ್ಕೊಂಡ್ರೆ ಅದು ನನ್ನದು ಅನ್ಸುತ್ತೆ. ಸೊ ಎಲ್ಲಿದ್ರು ನನಗೆ ಅದ್ರ ಮೇಲೆ ಒಂದು ವ್ಯಾಮೋಹ ಬೆಳೆಯುತ್ತೆ, ಒಂದು ಇದು ಬೆಳೆಯುತ್ತೆ. ಅದು ನನ್ನದು. ಅಹಂ ಮಮೇತಿ. ಸೊ ಇದು ಭೌತಿಕ ಜಗತ್ತು ಅಹಂ ಮಮೇತಿ, ನಾನು ನನ್ನದು. ನನ್ನ ವಾಸಸ್ಥಳವೂ ಕೂಡ ನಾನೇ ಅಂತ ಆತರತೆ ಗುರುತಿಸ್ಕೊಳ್ತೇನೆ. ಯಾರು ಅದನ್ನ ಮುಟ್ಟಬಾರ್ದು, ಯಾರು ಇದನ್ನ ಸ್ವಲ್ಪ ಇದು ಮಾಡಬಾರ್ದು, ಅದರ ಜಾಗರೂಕವಾಗಿ ನಾನು ಮಾಡ್ತೇನೆ. ಸೊ ಈ ರೀತಿ ಇದು ನಮ್ಮದು ಈ ಗುಣಗಳ ಪ್ರಭಾವದಲ್ಲಿ ನಮ್ಮ ಅಸ್ತಿತ್ವ, ನಮ್ಮ ಗುರುತು ಏನು ನಮ್ಗೆ ಗೊತ್ತಿಲ್ಲ. ನಿತ್ಯ ಅಹಂಕಾರ. ನಾನು ನಿಜವಾಗ್ಲೂ ಭಗವಂತನ ನಿತ್ಯ ಸೇವಕ, ಅದು ಸಹಜ ಸ್ಥಿತಿ. ಆದ್ರೆ ಅದಿಲ್ಲದೆ ಇರೋದ್ರಿಂದ ನನಗೆ ಈ ರೀತಿಯ ಒಂದು ಬೆಳವಣಿಗೆ ಆಗುತ್ತೆ. ಮತ್ತೆ ನನಗೆ ಈ ದೇಹದ ಭಗವಂತನ ಮಾಡಿರೋ ಒಂದು ವ್ಯವಸ್ಥೆ ಹೇಗೆ ನನಗೆ ಸಂಪೂರ್ಣ ಮರೆವು ಬರುತ್ತೆ. ಅದಕ್ಕೆ ಭಗವಂತನ ಈ ರೀತಿಯ ಒಂದು ದೇಹ ಕಂಪ್ಲೀಟ್ ಒಂದು ಪ್ಯಾಕಿಂಗ್, ಹೇಗೆ ಪ್ಯಾಕ್ ಮಾಡ್ತೇವೆ, ಒಳ್ಳೆ ಚೆನ್ನಾಗಿ ಪ್ಯಾಕೇಜ್ ಮಾಡಿ ಅದನ್ನ ಮತ್ತೆ ಪಾರ್ಸಲ್ ಕಳಿಸ್ತೇವೆ ನಾವು. ಇದು ತುಂಬಾ ಬೆಲೆ ಬಾಳುವ ವಸ್ತು, ಇದೇನೋ ಹಾಳಾಗಬಾರ್ದು ಇದು. ಸೊ ಈ ರೀತಿಯಲ್ಲಿ ಭಗವಂತನು ನಮಗೊಂದು ರೀತಿ ಪ್ಯಾಕೇಜ್ ಮಾಡಿದ್ದಾನೆ. ಸಂಪೂರ್ಣ ಈ ದೇಹದ ಪ್ಯಾಕಿಂಗ್ ಅಂದ್ರೆ 5 ಪಂಚಭೂತಗಳಿದೆ. ಆ ಪಂಚಭೂತಗಳ ಮೂಲಕ ನಾವು ಅದನ್ನ ನಮಗೆ ಆನಂದಿಸ್ಬೇಕು. ಜೀವಿ ಅಂದ್ರೆ ನಮಗೆ ಸಹಜ ಸ್ವರೂಪ ಸಚ್ಚಿದಾನಂದ, ನಾವು ಹಂಬಲಿಸ್ತಾ ಇರ್ತೇವೆ ನಾವು. ಸೊ ಹಾಗಾಗಿ ಭಗವಂತನು ನಮಗೆ ಈ ರೀತಿ ಇಂದ್ರಿಯಗಳು, ಭೌತಿಕ ಇಂದ್ರಿಯಗಳು ನೋಡುವಂಥದ್ದು. ನಾವು ದೇಹಗಳ ಎಲ್ಲ ಭಾಗಗಳನ್ನು ನೋಡೋಕ್ಕಾಗಲ್ಲ ನಾವು. ಭಗವಂತ ನಮಗೆ ಕಣ್ಣು ಅಂತ ಒಂದು ಸೃಷ್ಟಿ ಮಾಡಿ
ಕಣ್ಣು, ಭೌತಿಕ ಕಣ್ಣು. ಇಲ್ಲಾಂದ್ರೆ ನೋಡುವ ಒಂದು ಶಕ್ತಿ ಆತ್ಮಕ್ಕೆ ಇದೆ. ಭಗವಂತನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ. ಸೊ ಅವನದ್ದು ಸಂಪೂರ್ಣ ಆಧ್ಯಾತ್ಮಿಕ ಸ್ವರೂಪ, ದಿವ್ಯ ಸ್ವರೂಪ. ಸೊ ಅವನ ದೇಹದ ಒಂದೊಂದು ಭಾಗವು, ಅದು ಕಾಲು ಕೂಡ ಕಣ್ಣ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಕಾಲಿಂದ ಕೂಡ ಕೃಷ್ಣ ನೋಡ್ಬೋದು. ಮತ್ತೆ ಅವನು ಕಾಲಿಂದ ನಾವು ಏನಾದ್ರೂ ಚಲನೆ ಮಾಡ್ಬೋದು ಒಂದರಿಂದ ಇನ್ನೊಂದು ಕಡೆ ಸ್ಥಳಕ್ಕೆ. ಭಗವಂತನಿಗೆ ಕಾಲ್ ಬೇಕು ಅಂತಿಲ್ಲ ಅವನಿಗೆ. ಅವನು ಬೇರೆ ರೀತಿಯ ಕೂಡ ಅವನು ಚಲನೆ ಮಾಡ್ಬೋದು. ಅವನ ಎಲ್ಲ ಬೇರೆ ಅಂಗಗಳು ಕೂಡ ಕಾಲಿನ ಕೆಲಸ ಮಾಡ್ಬೋದು. ಇಲ್ಲಾಂದ್ರೆ ಆ ಶಕ್ತಿ, ಕೈನಲ್ಲಿರೋ ಶಕ್ತಿ ನಮ್ಗೆ ಯಾರಾದ್ರೂ ಒಂದು ಯಂತ್ರವನ್ನು ತೆಗೆದುಕೊಂಡು, ಶಸ್ತ್ರವನ್ನು ತಗೊಂಡು ನಾವೇನೋ ಮಾಡ್ಬೇಕು, ಯಾರನ್ನಾದ್ರೂ ಕೊಲ್ಬೇಕು, ಯಾರನ್ನಾದ್ರೂ ಇನ್ನು ಅವ್ರಿಗೆ ಇದು ಮಾಡ್ಬೇಕು, ಹೊಡಿಬೇಕು, ಅವ್ರ ಜೊತೆ ಯುದ್ಧ ಮಾಡ್ಬೇಕು, ನಮ್ಗೆ ಕೈಗಳು ಬೇಕು, ಕಾಲುಗಳು ಬೇಕು. ಆದ್ರೆ ಕೃಷ್ಣನಿಗೆ ಕಣ್ಣುಗಳೇ ಸಾಕು. ಅವ್ನ ಕಣ್ಣಲ್ಲಿ ನೋಡ್ತಾನೆ ಒಬ್ಬರನ್ನ ಇದು ಮಾಡ್ಬೋದು, ಅವ್ರಿಗೆ ಅನುಗ್ರಹಿಸ್ಬೋದು, ಅವರಿಗೆ ಇನ್ನೊಂದು ಕೂಡ ಇದು ಮಾಡ್ಬೋದು. ಕೃಷ್ಣ ದೇಹ, ಕೃಷ್ಣ ನಮ್ಮ ರೀತಿಯ ಇದೆಯಲ್ಲ ಎಲ್ಲ ಕೆಲಸಗಳು. ನಾವು ಏನು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳಂತ ಹೇಳ್ತೇವೆ. ನೋಡೋದು, ಕೇಳೋದು, ರುಚಿಯ ಸ್ವಾದ, ರುಚಿ ನೋಡೋದು, ಎಲ್ಲವೂ ಕೂಡ ಕೃಷ್ಣ ಎಲ್ಲ ದೇಹದ ಎಲ್ಲ ಭಾಗಗಳು ಮಾಡುತ್ತೆ. ಕೃಷ್ಣನಿಗೆ ಯಾವುದೋ ಒಂದು ಅಡಚಣೆ ಅನ್ನೋದೇ ಇಲ್ಲ. ಅಚಿಂತ್ಯ ಕೃಷ್ಣನ ಚಟುವಟಿಕೆಗಳು, ಕೃಷ್ಣನ ದೇಹ, ಕೃಷ್ಣ ಪ್ರತಿಯೊಂದು ಅಚಿಂತ್ಯ ಮಾಡುತ್ತೆ. ಸೊ ಹೇಳ್ತಾರೆ ನಮ್ಮ ಬೇರೆ ಧರ್ಮಗ್ರಂಥಗಳು, ಬೈಬಲ್ ಅಂತೆಲ್ಲ ಕೂಡ ಹೇಳ, ಅಲ್ಲೂ ಕೂಡ ಲೆಟ್ ದೇರ್ ಬಿ ಕ್ರಿಯೇಷನ್ ಅಂತ ಭಗವಂತನ ಶಬ್ದ ಅಂತೆ ಮೊದಲಿಗೆ. ನಮ್ಮ ವೇದ ವಿಜ್ಞಾನ ಕೂಡ ಅದಕ್ಕೆ ಡೀಟೇಲ್ಸ್ ಹೇಳ್ತಾ ಇದೆ. ಅಲ್ಲಿ ಒಂದು ಹೇಳಿದ್ದಾರೆ, ಭಗವಂತನು ಲೆಟ್ ದೇರ್ ಬಿ ಕ್ರಿಯೇಷನ್ ಅಂತ ಮೊದಲಿಗೆ ಹೇಳಿದ್ದು, ಮತ್ತೆ ಸೃಷ್ಟಿ ಶುರು ಆಯ್ತು ಅಂತ ಹೇಳ್ತಾರೆ. ಸೃಷ್ಟಿ ಆಗ್ಲಿ ಅಂತ ಫಸ್ಟ್ ಭಗವಂತನ ಹೇಳಿ ಶಬ್ದ ಅಂತೆ, ಅಲ್ಲೂ ಕೂಡ ಅರ್ತಿ ಅಂತ. ಅದ್ರ ನಂತರ ಹೇಗೆ ಅದರ ವಿವರಣೆಗಳು, ಡೀಟೇಲ್ಸ್ ಅಲ್ಲಿ ಅಷ್ಟು ಹೆಚ್ಚಾಗಿಲ್ಲ. ನಮಗೆ ಇಲ್ಲಿ ಭಾಗವತದಲ್ಲಿ ತುಂಬಾ ಹೆಚ್ಚು ವಿವರಣೆಗಳು ಕೊಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಹೇಗೆ ಶಬ್ದದಿಂದ, ಮತ್ತೆ ಇಲ್ಲಿ ಅಹಂಕಾರ, ರಜೋಗುಣ, ಅದರ ಪ್ರಭಾವದಲ್ಲಿ ಇದು ಪಂಚಗಳು 5 ಬರ್ತಾ ಇವೆ. ಪಂಚಭೂತಗಳು, ಪಂಚ ಇಂದ್ರಿಯಗಳ ವಸ್ತು, ರೂಪ, ಗಂಧ, ಸ್ಪರ್ಶ, ಇದೆಲ್ಲ ಬರ್ತಾ ಇದೆ. ಮತ್ತೆ ಅದನ್ನು ಅನುಭವಿಸುವ ಒಂದು ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ಘ್ರಾಣೇಂದ್ರಿಯಗಳು. ಮತ್ತೆ ನಾವು ಈ ಜಗತ್ತಿನ ಜೊತೆ ಇದು ಮಾಡೋ ಒಂದು ಕರ್ಮ ಇಂದ್ರಿಯಗಳು. ಸೊ ಇದೆಲ್ಲ 5 ಪಂಚಭೂತ, ಪಂಚಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಇದು ಬರ್ತಾ ಇರೋದು ನಮಗೆ ಒಂದು ಹಂತದಲ್ಲಿ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಇಲ್ಲಿದೆ, ನಮ್ಮ ಶಾಸ್ತ್ರದಲ್ಲಿದೆ ಇದು. ಸೊ ಬೇರೆ ಇದರಲ್ಲಿ ಅಷ್ಟು ಡೀಟೇಲ್ ಇಲ್ಲ, ಇದೆ ಆತರ. ಭಗವಂತನು ಸೃಷ್ಟಿ ಮಾಡ್ದ, ಭಗವಂತನ ಶಬ್ದದಿಂದ ಅವನು ಸೃಷ್ಟಿ ಆಗ್ಲಿ ಅಂತ ಹೇಳಿದ್ದು ಅವನ ಶಬ್ದ, ಮತ್ತೆ ಆಯ್ತು ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಆ ಭಗವಂತನು ಈ ಸೃಷ್ಟಿಗಿಂತ ಮಿಗಿಲಾಗಿ ಇದ್ದಾನೆ ಅಂತ ಅಲ್ಲೂ ಕೂಡ ನಮಗೆ ಗೊತ್ತಾಗುತ್ತೆ. ಆ ಧರ್ಮಗ್ರಂಥಗಳಲ್ಲೂ ಕೂಡ ಗೊತ್ತಾಗೋದು, ಈ ಜಗತ್ತಿನ ಸೃಷ್ಟಿಯ ವ್ಯಕ್ತಿ ಅಲ್ಲ ಆ ವ್ಯಕ್ತಿ. ಜಗತ್ತಿನ ಸೃಷ್ಟಿಯ ವ್ಯಕ್ತಿಗಳು ನಾವು ಈ ಭೌತಿಕ ಜಗತ್ತಿನಲ್ಲಿ ಈ ಜಡದೇಹವನ್ನು ಪಡೆದು ನಾವು ಇದ್ದೇವೆ. ಆದ್ರೆ ಭಗವಂತನು ಈ ರೀತಿಯ ದೇಹ ಅಲ್ಲ. ಅವನು ಮೊದಲೇ ಇದರಿಂದ ಹಿಂದೆ ಇದ್ದಾನೆ, ಈ ಸೃಷ್ಟಿಗೆ ಈಚೆ ಇದ್ದಾನೆ, ಅತೀತವಾಗಿದ್ದಾನೆ. ಅಂದ್ರೆ ಅವನ ಅಸ್ತಿತ್ವವೇ ದಿವ್ಯವಾದದ್ದು. ಅವನ ಅಸ್ತಿತ್ವವೇ ನಮಗೆ ಭೌತಿಕವಾಗಿ ಗೋಚರವಾಗೋದಿಲ್ಲ, ಇದರಿಂದ ಮಿಗಿಲಾಗಿದೆ. ಭಗವಂತನ ಅಸ್ತಿತ್ವ ಸಂಪೂರ್ಣ ದಿವ್ಯವಾದ ಅಸ್ತಿತ್ವ. ಅವನ ದೇಹ, ಅವನ ರೂಪ, ಅವನ ಇಂದ್ರಿಯಗಳು, ಪ್ರತಿಯೊಂದು ಅವನದು ಅಚಿಂತ್ಯ. ನಮಗೆ ಈ ಭೌತಿಕ ಇಂದ್ರಿಯಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಭಗವಂತನ ಸೃಷ್ಟಿನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಾವು. ಭಗವಂತನ ಸೃಷ್ಟಿ ಮಾಡಿರೋದು ಈ ಒಂದು ಸೂರ್ಯಗ್ರಹ. ಸೊ ಹೇಳ್ತಾರೆ, ಸೂರ್ಯಗ್ರಹ ಅನ್ನೋದು ನಮಗೂ ಅದಕ್ಕೆ ನಮ್ಮ ಭೂಮಿಗೆ 14,000 ಪಟ್ಟು ಅದು ದೊಡ್ಡದು. 14,000 ಪಟ್ಟು, ಅಷ್ಟು 14,000 ಟೈಮ್ಸ್ ಅಷ್ಟು ದೊಡ್ಡದು ಅದರ ಗಾತ್ರ. ಭೂಮಿಯೇ ಎಷ್ಟು ದೊಡ್ಡದಿದೆ ನಮಗೆ. ನಮ್ಮ ಒಂದೊಂದು ನಗರನೇ ಎಷ್ಟು ದೊಡ್ಡದಿರುತ್ತೆ ನಮಗೆ. ದೊಡ್ಡ ಯಾವ್ದೋ ನಾವು ಇಲ್ಲಿ ಈ ಊರು ಬಿಟ್ಟು ದೊಡ್ಡ ಊರಿಗೆ ಹೋದ್ರೆ ನಾವು ಬೆಂಗಳೂರು ಇಷ್ಟು ದೊಡ್ಡದು ಇದೆಯಪ್ಪ, ನಮ್ಮ ಊರು ಎಷ್ಟು ಚಿಕ್ಕದಿದೆ ಅನ್ಸುತ್ತೆ ನಮ್ಗೆ. ಇನ್ನ ಬೆಂಗಳೂರು ದೊಡ್ಡ ಊರುಗಳಿದೆ, ಬಾಂಬೆ ಇನ್ನ ದೊಡ್ಡ ಊರು, ಇನ್ನ ದೊಡ್ಡ ಊರುಗಳಿದೆ, ದೊಡ್ಡ ಕಲ್ಕತ್ತಾ ಇನ್ನ ದೊಡ್ಡ ನಗರ, ಇನ್ನ ನ್ಯೂಯಾರ್ಕ್, ದೊಡ್ಡ ರಾಜ್ಯಗಳು, ದೇಶ. ನಮ್ಮ ದೇಶ ಭಾರತ ದೇಶ ದೊಡ್ಡದೇ. ನಮಗಿಂತ ದೊಡ್ಡ ದೇಶಗಳಿದೆ, ಚೀನಾ,
ಅದಕ್ಕಿಂತ ದೊಡ್ಡದು ಅಮೇರಿಕಾ, ಇನ್ನೂ ದೊಡ್ಡದು ರಷ್ಯಾ, ಎಲ್ಲ ದೊಡ್ಡ ದೊಡ್ಡ ಇದು. ಸೊ ನಮ್ಮ ಭೂಮಿ ಅಷ್ಟು, ಅದಕ್ಕೆ 14 ಪಟ್ಟು ಅಲ್ಲ, 14,000 ಪಟ್ಟು ಸೂರ್ಯ ಅಂತ ವಿಜ್ಞಾನಿಗಳು ಹೇಳುತ್ತೆ. ಇದು ಅಷ್ಟು ದೊಡ್ಡದು, ಇದು ಅಷ್ಟು ದೊಡ್ಡ ಇದು. 14,000 ನಮ್ಮ ಭೂಮಿಯ ತುಂಡುಗಳು, ಭೂಮಿಯ ರೀತಿಯ ಒಂದು ಭೂಮಿಗಳು 14,000 ಆದರೆ ಹಾಗೆ ಅದು ಸೂರ್ಯ. ಅಷ್ಟು ದೂರದಿಂದ ಬರ್ತಾ ಇರೋದು ನಮಗೆ ಬೆಳಕು. ಆ ಬರ್ತಾ ಇರೋ ಬೆಳಕು ಮತ್ತೆ ನಮಗೆ ಬೇಕಾಗಿರೋ ಹೀಟ್, ಬಿಸಿ, ನಮಗೆ ಅದು ಬೇಕು. ಅದರದ್ದು ಅದಿಲ್ಲ ಅಂದ್ರೆ, ಆ ಬಿಸಿ ಇಲ್ಲ ಅಂದ್ರೆ ಇಲ್ಲಿ ಚಳಿಯಲ್ಲಿ ನಾವು ಅಷ್ಟೇ, ನಾವು ಸ್ವಲ್ಪ ನಮಗೆ ಇಲ್ಲಿ ಹಿಮಾಲಯ ಅಲ್ಲಿ ಹೋದ್ರೆ ಇರ್ಲಿಕ್ಕಾಗಲ್ಲ ನಮಗೆ. 1-2 ದಿವಸಕ್ಕೆ ಸಾಕಪ್ಪ, ವಾಪಸ್ ಹೋಗೋಣ ನಮ್ಮ ಊರಿಗೆ ಅನ್ಸುತ್ತೆ. ಆ ಚಳಿ ನಮಗೆ ತಡಿಲಿಕ್ಕಾಗಲ್ಲ ನಮ್ಗೆ. ಸೊ ಇದು ಅಷ್ಟು ದೂರ ಸೂರ್ಯ, ಆದ್ರೂ ಕೂಡ ನಮಗೆ ಆ ಬಿಸಿ, ಆ ಬೆಳಕು ಬರ್ತಾ ಇದೆ ಅಷ್ಟು ದೂರದಿಂದ. ಅದಷ್ಟು ದೊಡ್ಡದಾಗಿರೋದ್ರಿಂದ ನಮಗೆ ಅದು ಬರಕ್ ಸಾಧ್ಯ ಅಲ್ಲ. ಅದರ ಬಿಸಿ ಈಗಲೂ ಕೂಡ ನಮಗೆ ಒಮ್ಮೊಮ್ಮೆ ಇಷ್ಟು ಬಿಸಿಲಪ್ಪ, ಇದು ತುಂಬಾ 40-45 ಡಿಗ್ರಿ, ನಮಗೆ ತಡಿಲಿಕ್ಕಾಗಲ್ಲ ನಮ್ಗೆ, ಅಷ್ಟು ದೂರ ಇದೆ ಅದು. ಆದ್ರೂ ಕೂಡ ನಮಗೂ ಇಲ್ಲಿ ಅದರ ಒಂದು ಅನುಭವ, ಅಷ್ಟು ದೂರದಿಂದ ಅಷ್ಟು ಇದು ನಮಗೆ ಅದರ ಬಿಸಿಲು ತಡಿಲಿಕ್ಕಾಗಲ್ಲ, ನಮಗೆ ತಾಳ್ಲಿಕ್ಕಾಗಲ್ಲ. ಇನ್ನು ನೋಡಿ ಎಂತ ಭಗವಂತನ ಸೃಷ್ಟಿ, ಅಷ್ಟು ದೊಡ್ಡ ವಸ್ತು, ಅದು ಕೂಡ ಚಲನೆಯಲ್ಲಿದೆ. ಹೇಳ್ತಾರೆ ಸೂರ್ಯ ಏನು ಸುಮ್ಮನೆ ಎಲ್ಲೋ ಒಂದು ನಿಂತಿರೋದಂತಲ್ಲ, ಆ ಸೂರ್ಯ ವೇಗವಾಗಿ ಚಲನೆಯಲ್ಲಿದೆ. ಅದು ಎಷ್ಟು ದೂರದಲ್ಲಿದೆ? ಅದು 93 ಲಕ್ಷ ಕಿಲೋಮೀಟರ್. 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲ. ಈಗ ನಾವು ಇಲ್ಲಿಂದ ಏನೋ 400 ಕಿಲೋಮೀಟರ್ ನಾವು ಬೆಂಗಳೂರಿಗೆ ಹೋಗ್ಬಿಟ್ವಿ, ಆ ರೀತಿ ಅಲ್ಲ. ಇಲ್ಲ ಒಂದು 2000 ಕಿಲೋಮೀಟರ್ ಡೆಲ್ಲಿಗೆ ಹೋಗ್ಬಿಟ್ವಿ, ಅಲ್ಲ. 93 ಲಕ್ಷ ಅಷ್ಟು ದೂರದಲ್ಲಿರೋ ವಸ್ತು ಸೂರ್ಯ. ನಮಗೆ ಅಲ್ಲಿಂದ ನಮಗೆ ಈ ಬೆಳಕನ್ನು ಕೊಡ್ತಾ ಇದೆ, ನಮಗೆ ಅಲ್ಲಿಂದ ಅದು ಆ ಬಿಸಿ ನಮಗೆ ಬೇಕಾಗದ ನಮಗೆ ಇದು ಕೊಡ್ತಾ ಇದೆ. ಸೋಲಾರ್, ಇದು ಭಗವಂತನ ಸೃಷ್ಟಿ. ಸೊ ಇದು ಏನ್ ನಾವು ಮಾಡೋಕ್ಕಾಗತ್ತೆ? ಏನಿದ್ರ ಒಂದು ನಮ್ಮ ಕೈಯಲ್ಲಿಲ್ಲ. ನಮಗೆ ಶಿವಪ್ರಭಾ ತುಂಬಾ ಚೆನ್ನಾಗಿ ಒಂದೊಂದು ಕಡೆ ಹೇಳ್ತಾರೆ, ನಿಮ್ಮ ಎಷ್ಟೆಷ್ಟೋ ಪ್ರಯತ್ನಗಳು ನಡೀತಾ ಇದೆ. ಪ್ರತಿನಿತ್ಯ ರಾತ್ರಿ ನೀವು ಎಷ್ಟೆಷ್ಟೋ ಎಲೆಕ್ಟ್ರಿಸಿಟಿ ಮಾಡಿ ಈ ಒಂದು ಲಿಂಗನ್ಮಕ್ಕಿ, ಇನ್ನೊಂದು ಯಾವ್ದಾವ್ದೋ ದೊಡ್ಡ ನಾವು ಅಣೆಕಟ್ಟನ್ನು ಕಟ್ಟೋ, ಮತ್ತೆ ಇನ್ನೊಂದು ಜೋಗ್ ಫಾಲ್ಸ್, ಇಲ್ಲೆಲ್ಲೋ ನಾವು ವ್ಯವಸ್ಥೆ ಮಾಡಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್, ನೀರಿನ ಇದರಿಂದ ವಿದ್ಯುತ್ ಶಕ್ತಿಯನ್ನು ತರೋದೋ, ಇಲ್ಲಾಂದ್ರೆ ಈಗ ಬೇರೆ ಬೇರೆ ರೀತಿ ಅಣುಶಕ್ತಿಯಿಂದನೋ, ಬೇರೆ ಇನ್ನೊಂದು ಕೋಲ್ ಮೈನಿಂದನೋ, ಬೇರೆ ಬೇರೆ ರೀತಿಯಲ್ಲಿ ನಾವು ಕಂಡುಕೊಂಡಿದ್ದೇವೆ ಹೇಗೆ ಈ ವಿದ್ಯುತ್ ಶಕ್ತಿಯನ್ನು ಪಡೆಯೋದು ಇದು ಅಂತ. ಇದರಿಂದ ನಾವು ಜಂಬದಿಂದ, ಗರ್ವದಿಂದ, ಸೊ ನಾವು ಇಷ್ಟು ಅಡ್ವಾನ್ಸ್ಡ್, ನಾವು ಟೆಕ್ನಾಲಜಿ, ನಾವು ತುಂಬ ಮುಂದೆ ಇದ್ದೀವಿ ಟೆಕ್ನಾಲಜಿಯಲ್ಲಿ. ನಾವು ಅಂತ ಅನ್ಕೊಂಡು ನಾವು ರಾತ್ರಿ ಹೊತ್ತು ನಾವು ಎಲ್ಲ ಅದು ಬೆಳಕು ತರನೇ ಕಾಣುತ್ತೆ ನಮ್ಗೆ. ರಾತ್ರಿ ಆದ್ರೂ ಕೂಡ ನಮ್ಗೆ, ಇಲ್ಲಾಂದ್ರೆ ಜನರು ಮುಂದೆ 6 ಗಂಟೆ 7 ಗಂಟೆ 8 ಗಂಟೆಗೆ ಏನೋ ಭಾಗವತ, ರಾಮಾಯಣ, ಮಹಾಭಾರತ ಕೇಳಿ ಮಲಗಿಬಿಡ್ತಾ ಇದ್ದಾರೆ. ಸೊ ನಮಗೆ ನಾವು ರಾತ್ರಿ ಕೂಡ ದಿವಸದ ರೀತಿಯಲ್ಲಿ ಮಾಡ್ಬಿಟ್ಟಿದ್ದೇವೆ. ನಾವು ಲೈಟ್ಸ್ ಹಾಕಿ ತುಂಬಾ ಪವರ್ಫುಲ್ ಹ್ಯಾಲೋಜನ್ ಲೈಟ್, ಇನ್ನೊಂದು ಲೈಟ್ ಎಲ್ಲ ಮಾಡ್ಕೊಂಡು, ಇಲ್ಲ ಇವಾಗ ಹೊಸದಿನ ಎಲೆಕ್ಟ್ರಿಸಿಟಿ ಕಡಿಮೆ ಇರುವಂತದೆಲ್ಲ ಇದೆಲ್ಲ ಸೃಷ್ಟಿ ಮಾಡಿ ಏನೋ ಮಾಡ್ತಾ ಇದ್ದೀವಿ ನಾವು. ಟೆಕ್ನಾಲಜಿ ನಾವು ಮಾಡಿ ನಾವು ತುಂಬಾ ಜಂಬದಿಂದ, ಗರ್ವದಿಂದ ನಾವು ಮಾಡ್ತೀವಿ. ಆದ್ರೂ ಒಂದೊಂದ್ಸಲ ಪವರ್ ಫೇಲ್ಯೂರ್ ಆಗುತ್ತೆ, ಪವರ್ ಗ್ರಿಡ್ ಹೋಗುತ್ತೆ. ಎಷ್ಟು ಸಮಯ ದೊಡ್ಡ ದೊಡ್ಡ ದೇಶಗಳಲ್ಲೂ ಕೂಡ ಆಗುತ್ತೆ. ಅಮೇರಿಕ ಎಲ್ಲನೂ ಕೂಡ ಸಲ ಬ್ಲ್ಯಾಕ್ಔಟ್, ಎಲ್ಲ ಕತ್ತಲೆ, ಯಾರು ಏನು ಮಾಡೋಕ್ಕಾಗಲ್ಲ. ಅವರು ಸಭೆಯಲ್ಲಿ ಕೆಳಗೆಲ್ಲ ಇದ್ರೂ ಅರೇಂಜ್ಮೆಂಟ್ಸ್ ಈ ತರ ಎಲ್ಲ ಆಗ್ಬೋದು. ಸೊ ನಮ್ಮ ಅರೇಂಜ್ಮೆಂಟ್ ಏನಿದ್ರು ಕೂಡ ಭಗವಂತನ ಅರೇಂಜ್ಮೆಂಟ್ ಮೇಲೆ ಅದು ಅವಲಂಬಿಸಿದೆ. ಅವನು ಎಲ್ಲಿ ಬೇಕಾದ್ರೂ ಅರೇಂಜ್ಮೆಂಟ್ ನ 1 ಸೆಕೆಂಡ್ ಅಲ್ಲಿ, 1 ನ್ಯಾನೋ ಸೆಕೆಂಡ್, ಮೈಕ್ರೋ ಸೆಕೆಂಡ್ ಅಲ್ಲಿ ಅದನ್ನ ಈಚೆ ಮಾಡ್ಬೋದು ಭಗವಂತ. ಸೊ ಆಕ್ಚುಲಿ ಅವನ ಕರುಣೆಯಿಂದ ನಡೀತಾ ಇದೆ ನಮ್ಮ ಜೀವನ. ಅಂದ್ರೆ ಶಿಲ ಪ್ರಭುಪಾದ ಹೇಳಿದಾಗೆ, ಬೈ ದ ಮರ್ಸಿ ಆಫ್ ಗಾಡ್, ಬೈ ದ ಮರ್ಸಿ ಆಫ್ ಕೃಷ್ಣ, ಭಗವಂತನ ಕರುಣೆಯಿಂದ, ಭಗವಂತನ ಕೃಪೆಯಿಂದ ಈಗ ನಾನು ಮಾತಾಡೋಕ್ಕಾಗ್ತಾ ಇದೆ. ಸೊ ಭಗವಂತನ ಕೃಪೆಯಿಂದ ನೀವು ಇದನ್ನು ಕೇಳಲಿಕ್ಕಾಗ್ತಾ ಇದೆ. ಪ್ರತಿಯೊಂದು ಭಗವಂತನ ಕೃಪೆ ಮೇಲೆ ಅವಲಂಬಿಸಿ. ಭಗವಂತನ ಕೃಪೆ ಇಲ್ಲ ಅಂದ್ರೆ ನನ್ನದ ಈ ನಾಲಿಗೆ, ಈ ಬಾಯಿ ಇದು ಹೊರಡೋದಿಲ್ಲ. ನನ್ನ ಈ ಬುದ್ಧಿ, ಈ ಮನಸ್ಸು ಅದು ನನ್ನದು ಕೆಲಸ ಮಾಡೋದಿಲ್ಲ. ನನ್ನ ಕೈ ಕಾಲು ಒಂದು ಕ್ಷಣ ಅಷ್ಟೇ, ಅಯ್ಯೋ ಏನಾಯ್ತಪ್ಪ ಅವ್ರಿಗೆ, ಅವ್ರಿಗೆ ಏನೋ ಒಂದು ರಕ್ತದ ಕಾಲುವೆ ಅದು ಬ್ರೈನಲ್ಲಿ ಏನೋ ಇದಾಯ್ತಂತೆ, ಸ್ಟ್ರೋಕ್ ಆಯ್ತಂತೆ, ಇನ್ನೊಂದು ಆಯ್ತಂತೆ. ಇದೊಂದು ಕ್ಷಣ ನನಗೆ ನೆಕ್ಸ್ಟ್ ಮೂಮೆಂಟ್ ಆಗ್ಬೋದು, ನೆಕ್ಸ್ಟ್ ಸೆಕೆಂಡ್ ಆಗ್ಬೋದು ನನಗೆ. ಸೊ ಈ ರೀತಿ
ಪ್ರತಿಯೊಂದು ಭಗವಂತನ ಮೇಲೆ ಅವಲಂಬಿಸಿದೆ, ಅವನ ಕರುಣೆಯ ಮೇಲೆ. ವಿತೌಟ್ ಮರ್ಸಿ, ವಿತೌಟ್ ಕೃಷ್ಣನ ಮರ್ಸಿ, ಕೃಷ್ಣ ಕೃಪೆ ಇಲ್ಲದೆ ಏನೂ ನಡೆಯೋದಂತಲ್ಲ, ಏನು ನಡೆಯೋದು. ಸೊ ಭಗವಂತನು ಹಂತ ಹಂತದಲ್ಲೂ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಅವನ ನಿಯಂತ್ರಣ ಇದೆ. ಸೊ ಈ ರೀತಿ ನಾನು ಅದು ಹೇಳ್ತಾ ಇದ್ದೆ. ಅಂದ್ರೆ ಪ್ರಭಾವ ಹೇಳೋದು, ನಾವು ಇಷ್ಟು ಅರೇಂಜ್ಮೆಂಟ್ ಇದೆ, ವ್ಯವಸ್ಥೆ ಇದೆ, ನಮ್ದು ಟೆಕ್ನಾಲಜಿ ಇದು ಎಲ್ಲ. ಸೊ ಆ ರಾತ್ರಿ ಅಷ್ಟು ಬೆಳಿಗ್ಗೆ ಇದೆಲ್ಲ ಟೆಕ್ನಾಲಜಿಗಳ ಅವಶ್ಯಕತೆ ಇಲ್ಲ. ನಮ್ ಬೆಳಕು ಬಂದಿದ ತಕ್ಷಣವೇ, ಬೆಳಗ್ಗೆ ಸ್ವಲ್ಪ ಸೂರ್ಯಾಸ್ತ ಬಂದ ತಕ್ಷಣ ಸಾಕು, ಈ ಲೈಟ್ ಆಫ್ ಮಾಡ್ರಿ, ಯಾಕೆ ಸುಮ್ಮನೆ ಇದಕ್ಕೆ ಖರ್ಚು, ಇದಕ್ಕೆ ವೇಸ್ಟ್, ಇದಕ್ಕೆ ಹಣ ತುಂಬಬೇಕು, ಇನ್ನೊಂದು ಮಾಡ್ಬೇಕು. ಆಮೇಲೆ ಬೆಳಕು, ಸೂರ್ಯನ ನ್ಯಾಚುರಲ್ ಲೈಟ್ ಎಷ್ಟು ಚೆನ್ನಾಗಿದೆ ಇರುತ್ತೆ. ಸೂರ್ಯನ ಬೆಳಗ್ಗೆ ಸೂರ್ಯ ಕಿರಣ ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದರ ಬಿಸಿ ಆಗ್ಬೋದು, ಅದರ ಒಂದು ನ್ಯಾಚುರಲ್ ಲೈಟ್, ನ್ಯಾಚುರಲ್ ಅದರ ಬೆಳಕು ಆಗ್ಬೋದು. ಭಗವಂತನ ಒಂದು ಬಲ್ಬ್, ಪ್ರಭಾದ ಹೇಳೋದು, ಕೋಟಿ ಕೋಟಿ ಬಲ್ಬ್ಗಳು, ಸಾವಿರ ನಿಮ್ಮ ಅರೇಂಜ್ಮೆಂಟ್. ಕೃಷ್ಣನಿಗೆ ಏನು ಬೇಡ, ಬೆಳಿಗ್ಗೆ ಹೊತ್ತು ಒಂದು ಬಲ್ಬ್ ಹಾಕ್ಬಿಡ್ತಾನೆ ಕೃಷ್ಣ. ಸೊ ಎಲ್ಲ ಕಾಣುತ್ತೆ, ಎಲ್ಲ ಚೆನ್ನಾಗಿ ಕಾಣುತ್ತೆ. ಯಾವ ಬೇರೆ ಸಾವಿರ ಕೋಟಿ ಬಲ್ಬ್ಗಳ ಅವಶ್ಯಕತೆ ಇಲ್ಲ ನಮಗೆ. ಕಾರ್ಪೊರೇಷನ್, ಗವರ್ಮೆಂಟ್, ಸರ್ಕಾರ ಎಲ್ಲ ಎಷ್ಟು ವ್ಯವಸ್ಥೆಗಳು ಮಾಡ್ತಾರೆ, ಯಾವ ಅವಶ್ಯಕತೆ ಇಲ್ಲ. ಕೃಷ್ಣನ ಶಕ್ತಿ ಅದು ಭೌತಿಕ ಜಗತ್ತು. ಆಧ್ಯಾತ್ಮಿಕ ಜಗತ್ತಲ್ಲಿ ಅದು ಕೂಡ ಬೇಡ, ಆ ಸೂರ್ಯನೂ ಬೇಡ ಭಗವಂತ, ಆ ಬಲ್ಬು ಕೂಡ ಉತ್ಸವ ಬೇಡ ಭಗವಂತ. ಅಲ್ಲಿ ನ ತದ್ಭಾಷೆತೆ ಸೂರ್ಯೋ ನ ಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಕೃಷ್ಣನ ಪರಮಧಾಮ ವೈಕುಂಠ ಜಗತ್ತು, ಗೋಲೋಕ ಜಗತ್ತು. ಅಲ್ಲಿಗೆ ಈ ಒಂದು ಸೂರ್ಯದ ಅಗತ್ಯನೂ ಕೂಡ ಇಲ್ಲ. ಈ ಭೌತಿಕ ಜಗತ್ತಿನ ಭಗವಂತನ ಸೂರ್ಯ ಸೃಷ್ಟಿ ಮಾಡಿದ್ದಾನೆ. ಆಗ ಆಧ್ಯಾತ್ಮಿಕ ಜಗತ್ತಲ್ಲಿ ಅದು ಕೂಡ ಬೇಡ. ಕೃಷ್ಣನ ದೇಹ ಅಷ್ಟು ಪ್ರಜ್ವಲಿಸ್ತಾ ಇದೆ. ಅವನ ಎಲ್ಲ ಲೋಕಗಳು ಅಲ್ಲಿ ವೈಕುಂಠ ಒಂದೊಂದು ಲೋಕನು ಕೂಡ ಅದು ಪ್ರಜ್ವಲಿಸ್ತಾ ಇದೆ. ಸೊ ಅದಕ್ಕೆ ಬೇರೆ ಯಾವುದೋ ಎಲ್ಲಿಂದನೋ ಹೊರಗಿಂದ ಏನೋ ಬೇಕು, ಒಂದು ಸಹಾಯ ಬೇಕು ನಮಗೆ, ಸೂರ್ಯದಿಂದ ಸಹಾಯ ಬೇಕು, ಚಂದ್ರದಿಂದ ಸಹಾಯ ಬೇಕು, ಆ ತರನೂ ಬೇಕಾಗಿಲ್ಲ. ಪ್ರತಿಯೊಂದು ಎಲ್ಲವೂ ಇದೆ ಆ ಗೋಲೋಕಧಾಮದಲ್ಲಿ. ಅಲ್ಲಿ ಎಲ್ಲವೂ ಇದೆ. ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕು, ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು. ಅಯ್ಯೋ ನಮಗೆ ಇವಾಗ ಅಕ್ಕಿ ಶಾರ್ಟೇಜ್ ಆಯ್ತು, ನಮ್ಗೆ ಟೊಮೆಟೊ ಶಾರ್ಟೇಜ್ ಆಯ್ತು, ವ್ಯವಸ್ಥೆ ಮಾಡಿ ನಮ್ಗೆ ಇನ್ನೊಂದು ದೇಶದಿಂದ ತರ್ಸೋಣ, ಇನ್ನೊಂದು ಊರಿನ ತರ್ಸೋಣ, ಏನು ಅಗತ್ಯ ಇಲ್ಲ. ಅಲ್ಲಿ ಪ್ರತಿಯೊಂದು ಜಗತ್ತಲ್ಲಿ ಪ್ರತಿಯೊಂದು ಸ್ಥಳ ಎಲ್ಲವೂ ಇದೆ. ಎಲ್ಲ ಅಲ್ಲಿ ಕಲ್ಪತರು ವೃಕ್ಷಗಳು, ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭಿರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಕೃಷ್ಣ ಸೇವೆ ಮಾಡ್ಲಿಕ್ಕೆ ಅನಂತ ಕೋಟಿ ಲಕ್ಷ್ಮಿಯರು, ಗೋಲೋಕದೆಲ್ಲ ಗೋಪಿಯರು, ಅವರು ಲಕ್ಷ್ಮಿಯರು ರಾಗಿದ್ದಾರೆ ಅಲ್ಲಿ ಅವರು. ಸೊ ಭಗವಂತನ ಕಾಯ್ತಾ ಇದ್ದಾರೆ ನಮಗೆ. ಅಂದ್ರೆ ಅಯ್ಯೋ ಇವಾಗ ಇವರಿಗೆ ಸೇವೆ, ಇವಾಗ ಯಾರಪ್ಪ ಇವಾಗ ಕುಕ್ಕಿಂಗ್, ಇವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್, ಇವತ್ತು ಯಾರಪ್ಪ ಮಾಡ್ತಾರೆ, ಯಾರು ಸೇವೆ ಮಾಡ್ತಾರೆ, ನಮಗೆ ಚಿಂತೆ. ನಮಗೆ ಕೃಷ್ಣನಿಗೆ ಏನು ಚಿಂತೆ ಇಲ್ಲ. ಎಲ್ಲರೂ ಕಾಯ್ತಾ ಇದ್ದಾರೆ, ಕೋಟಿ ಕೋಟಿ ಲಕ್ಷ್ಮೀ ದೇವಿಯರು ಕೃಷ್ಣ ಸೇವೆ ಮಾಡ್ಲಿಕ್ಕೆ. ಕೃಷ್ಣ ಎಲ್ಲ ಭಕ್ತರು, ಅಷ್ಟು ಅನಂತ ಭಕ್ತರು, ಆ ತರ ಒಂದು ಅಸ್ತಿತ್ವ ಭಗವಂತನ ಜಗತ್ತಿನಲ್ಲಿ. ಅಲ್ಲಿ ಯಾವುದಕ್ಕೂ ಕೂಡ ಕೊರತೆ ಅನ್ನೋದೇ ಇಲ್ಲ. ಸೊ ಭಗವಂತನ ದಿವ್ಯ ಜಗತ್ತು. ಸೊ ನಮ್ಮ ಟೆಕ್ನಾಲಜಿಗಳಿವೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ, ಈ ಅರೇಂಜ್ಮೆಂಟು, ಆ ಅರೇಂಜ್ಮೆಂಟು, ಇದು ಅದು. ನಾವು ಕೂಡ ಈ ಟೆಕ್ನಾಲಜಿಗಳ ಬೆಳೆಸಿ, ಪ್ರಭುಪಾದರು ಹೇಳ್ತಾರೆ, ನಾವು ಇಲ್ಲಿಗೆ ಪರ್ಟಿಕ್ಯುಲರ್ ಇವಾಗ ಭಾರತನ ಕೂಡ ತುಂಬಾ ಮುಂದೆ ಫಾರ್ವರ್ಡ್ ಆಗಿಬಿಟ್ಟಿದೆ. ಫಾರ್ವರ್ಡ್ ಆಗಿ ಪ್ರಭುಪಾದರ ಹಿಂದೆ ನೋಡ್ತಾರೆ, 50 ವರ್ಷಗಳ ಹಿಂದೆ ಅಮೆರಿಕಲ್ಲಿ ತುಂಬಾ ಡೆವಲಪ್ ಆಗಿದೆ ಟೆಕ್ನಾಲಜಿ ಅದೆಲ್ಲ. ಭಾರತದವ್ರು ಟ್ರೈ ಮಾಡ್ತಾ ಇದ್ರು, ನಾವು ಕೂಡ ಆ ತರ ಆಗ್ಬೇಕು ಅಂತ. ಇವಾಗ ಆಲ್ಮೋಸ್ಟ್ ಇವಾಗೆಲ್ಲ ಬಂದಿದ್ದಾರೆ ಆ ರೀತಿಯಲ್ಲಿ. ನಮ್ಮ ಇಲ್ಲೂ ಕೂಡ ನಮ್ಗೆಲ್ಲ ಒಳ್ಳೆ ಫೆಸಿಲಿಟೀಸ್ ಇದೆ, ಎಲ್ಲ ಸೌಲಭ್ಯಗಳಿದೆ. ಕಂಪ್ಲೀಟ್ ಆಗಿಲ್ಲ ಅಂದ್ರೂ ತುಂಬಾ ಆಲ್ಮೋಸ್ಟ್ ಮಾಡಿದ್ದಾರೆ, ತುಂಬಾ ಸಾಧಿಸಿದ್ದಾರೆ. ಬೆಂಗಳೂರು ನಮ್ಮ ಭಾರತದಲ್ಲಿ ಎಲ್ಲ ದೊಡ್ಡ ದೊಡ್ಡ ಫ್ಲೈವೇ, ಇನ್ನೊಂದು ದೊಡ್ಡ ಏರೋಪ್ಲೇನು, ಇನ್ನೊಂದು ದೊಡ್ಡ ಮೊಬೈಲ್, ಹೊಸ ಟೆಕ್ನಾಲಜಿ ನಮ್ಗೆ ಎಲ್ಲ ಎಷ್ಟೆಷ್ಟೆಲ್ಲ ಬಂದಿದೆ. ಸೊ ಪ್ರಭುಪಾದರು ಹೇಳ್ತಾರೆ, ಓಕೆ ಎಲ್ಲ ಒಳ್ಳೇದು, ಟೆಕ್ನಾಲಜಿ ತುಂಬಾ ಬೆಳೆಸ್ತಾ ಇದ್ದೀರಾ, ನಿಮ್ಮ ಎಜುಕೇಶನ್ ವಿದ್ಯಾಭ್ಯಾಸ ಎಲ್ಲ 20 ವರ್ಷ 30 ವರ್ಷ ನೀವು ಶಾಲಾ ಕಾಲೇಜಿನಲ್ಲಿ ವಿಶ್ವವಿದ್ಯಾಲಯ ಕಲಿತಾ ಇದ್ರೆ ಎಲ್ಲ ಓಕೆ. ಆದ್ರೆ ಈ ಟೆಕ್ನಾಲಜಿ ಎಲ್ಲಿದೆ? ನೀವ್ ಯಾರು? ನೀವು ಈ ಸೃಷ್ಟಿ ಯಾರು ಮಾಡಿದ್ದು? ಯಾರು ಈ ಭಗವಂತ? ಈ ಜೀವನದ ಉದ್ದೇಶ ಏನು? ನಾನು ಇಲ್ಲಿ ದೇಹವನ್ನು ಬಿಟ್ಟ ಮೇಲೆ ಮರಣದ ನಂತರ ಎಲ್ಲೋಗ್ತಾ ಇದ್ದೇನೆ? ನಾನು ಎಲ್ಲಿಂದ ಬಂದೆ? ಇದಕ್ಕೆಲ್ಲ ಏನು ಕಾರಣ? ಇದೆಲ್ಲ ಅರ್ಥ ಮಾಡ್ಕೊಳ್ಳಿಲ್ಲ ನಾವು. ಟೆಕ್ನಾಲಜಿ ನಾವು ತುಂಬಾ ಬಿಸಿ. ನಾವು ಭಗವದ್ಗೀತೆ ನಮಗೆ ಸಮಯ ಓದಕ್ಕೆ ಸಮಯ ಇಲ್ಲ. ನಾನು ತುಂಬಾ ಬಿಸಿ ಪರ್ಸನ್. ನಾನು ಬೆಳಿಗ್ಗಿಂದ ರಾತ್ರಿವರೆಗೂ ನಾನು ಈ ಶೋಧನೆ ಮಾಡ್ತಾ ಇದ್ದೇನೆ, ಇದು ಮಾಡ್ತಾ ಇದ್ದೇನೆ, ಈ ಕರ್ತವ್ಯಗಳು, ಆ ಕರ್ತವ್ಯಗಳು. ಸೊ ಇದರಲ್ಲಿ ನಾವು ಮೆಗ್ನರಾದರೆ, ಸೊ ಹಾಗೆ ಈ ಟೆಕ್ನಾಲಜಿಗಳು ಇದು ಎಲ್ಲ ಮೆಗ್ನರಾಗಿ ನಾವ್ ಇದೆಲ್ಲ ಅರ್ಥ ಮಾಡ್ಕೊಳ್ದೆ ನಾವೇನಾದ್ರೂ ದೇಹ ತ್ಯಾಗ ಮಾಡಿದ್ರೆ ನಂತರ ನಾವು ಏನಾಗ್ತೀವಿ?
ಏನಾದ್ರೂ ಆಗ್ಬೋದು. ಇಲ್ಲಿ ನಮ್ಮ ರಜೋಗುಣ ತಮಗುಣ, ನಮ್ಮ ಗುಣದ ಪ್ರಭಾವದಲ್ಲಿ, ನಮ್ಮ ಮನಸ್ಸಿನ ಪ್ರಭಾವದಲ್ಲಿ ನಮಗೆ ಸಿಗುವಂತ ದೇಹ. ನನಗೆ ಇವತ್ತು ಈ ಮನುಷ್ಯ ದೇಹ ಸಿಕ್ಕಿದೆ ನನಗೆ. ಸೊ ಹೇಗೆ ಒಮ್ಮೆ ನಾನು ಒಂದು ಸಲ ಬಾಡಿಗೆ ಮನೇಲಿ ಇರ್ತೇನೆ, ಒಂದು ಸಲ ನಾನು ಒಂದು ಫ್ಲಾಟ್ ಅಲ್ಲಿ ಇರ್ತೇನೆ, ಇನ್ನೊಂದು ಸಲ ನಾನು ದೊಡ್ಡ ಬಂಗ್ಲೋಲ್ಲಿ ಇರ್ತೇನೆ, ಒಂದು ಅರಮನೆಯಲ್ಲಿ ಇರ್ತೇನೆ ಮನುಷ್ಯನ. ಇದೇ ರೀತಿ ನಾನು ಆತ್ಮ, ನನಗೆ ಒಂದು ಸಲ ಮಾನವ ಜನ್ಮ ಸಿಕ್ಕಿದೆ, ಒಂದು ಸಲ ನಾಯಿಯ ಜನ್ಮ ಸಿಗ್ಬಹುದು, ಒಂದು ಹಂದಿಯ ಜನ್ಮ ಸಿಗ್ಬಹುದು, ಒಂದು ಇರುವೆ ಜನ್ಮ ಸಿಗ್ಬಹುದು, ಒಂದು ಗಿಡ ಮರವಾಗಿ ಹುಟ್ಟಬಹುದು. ನಾನು ಲಬ್ಧ್ವಾ ಸುದುರ್ಲಭಂ ಇದಂ ಬಹು ಸಂಭವ ಅಂತೆ. ಈಗ ಮನುಷ್ಯ ಜನ್ಮ ನಂಗೆ ಸಿಕ್ಕಿದೆ ಅಂದ್ರೆ ನಾನು ಶಾಸ್ತ್ರ ಹೇಳುವಂಥದ್ದು ಕೋಟಿ ಕೋಟಿ ಜನ್ಮಗಳ ನಂತರ ನನಗೆ ಇದೊಂದು ಅವಕಾಶ ಸಿಕ್ಕಿದೆ. ಈ ಅವಕಾಶದಲ್ಲಿ ಇದ್ರಲ್ಲಿ ನನಗೆ ಭಗವಂತನ ಸ್ವಲ್ಪ ಒಂದು ಚಿಂತನೆ, ಸ್ವಲ್ಪ ಒಂದು ಇದು ನಾನು ಯಾರು, ನಾನು ಈ ಭಗವಂತನು ಯಾರು, ಈ ಅವನ ಸಂಬಂಧ ಏನು, ನಾನು ಎಲ್ಲೋ ಹೋಗ್ತೇನೆ, ನಂತರ ಇದನ್ನ ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ, ಮತ್ತೆ ನನ್ನ ಇಂದ್ರಿಯಗಳು ಹೇಗೆ ನನ್ನನ್ನು ಸೆರೆ ಹಿಡಿದು, ಗುಣಗಳ ನನ್ನನ್ನು ಸೆರೆ ಹಿಡಿದು ಇದ್ದೇನೆ, ನಾನು ಅಸಹಾಯ ಸ್ಥಿತಿಯಲ್ಲಿ ಇದ್ದೇನೆ, ನಾನು ಬದ್ಧ ಜೀವಿಯಾಗಿದ್ದೇನೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಇದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ತುಂಬಾ ಅಪಾಯಕರವಾದ ನಾಗರಿಕತೆ, ಡೇಂಜರಸ್ ಸಿವಿಲೈಸೇಷನ್. ಎಲ್ಲಿ ನಾನು ಹೋಗ್ತಾ ಇದ್ದೇನೆ, ನಾವು ನೆಕ್ಸ್ಟ್ ಜನ್ಮದಲ್ಲಿ ನಾನೇನಾದ್ರೂ ಒಂದು ನಾಯಿಯಾಗಿ ಹುಟ್ಟಿದ್ರೆ ಏನು ಈ ಟೆಕ್ನಾಲಜಿ ಇದು ಉಪಯೋಗ? ಏನಾದ್ರು ಟೆಕ್ನಾಲಜಿ, ಮೊಬೈಲ್ ಟೆಕ್ನಾಲಜಿ, ಆ ಟೆಕ್ನಾಲಜಿ ಇದೆ, ರಾಕೆಟ್ ಟೆಕ್ನಾಲಜಿ, ಚಂದ್ರಯಾನ, ಚಂದ್ರ ಹೋದ್ವಿ ನಾವು. ನಾನು ಇವಾಗ ನಾಯಿಯಾಗಿ ಹುಟ್ಟಿದ್ರೆ ಏನು ಮಾಡೋದನ್ನ ಇದನ್ನ ತಿಳ್ಕೊಂಡು ಈಗ ನಾನು ಏನು ಉಪಯೋಗ ಮಾಡೋದು? ಏನ ನಾಯಿಗೇನ ಕಲ್ಸಕ್ಕಾಗತ್ತಾ? ಹೋಗಿ ನೀವು ನೋಡಿ ಅಪ್ಪ, ನೀನು ಹಿಂದೆ ಜನ್ಮದಲ್ಲಿ ದೊಡ್ಡ ನೀನು ವ್ಯಕ್ತಿ, ನೀನು ದೊಡ್ಡ ಸೈಂಟಿಸ್ಟು, ದೊಡ್ಡ ಡಾಕ್ಟರು, ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರು, ದೊಡ್ಡ ಲಾಯರು, ದೊಡ್ಡ ಟೀಚರು, ಏನೋ ಅದೆಲ್ಲ ನಮ್ಮದಿದೆ ಇಲ್ಲಿ. ಸೊ ನೀವು ಇದೆಲ್ಲ ಇದ್ದೀರಾ ನೀವು. ಸೊ ಈಗ ನೀವು ಏನ್ ಮಾಡ್ತಾ ಅವ್ರಿಗೆ ತಿಳಿಸ್ಕೊಟ್ರೆ ಅವ್ರಿಗೇನೋ ಗೊತ್ತಾಗುತ್ತಾ? ನಾಯಿ ಜಗತ್ತಿನಲ್ಲಿ, ಇನ್ನೊಂದು ಇದರಲ್ಲಿ ಜಗತ್ತು. ಸೊ ಹೀಗೆ ನಮ್ಮ ಇದು ನಡೀತಾ ಇದೆ. ಸ್ವಲ್ಪ ಒಂದು ಅಂದಾಯಥಾಂದೇ ರೂಪನೀಯಮಾನ ತೇಪೀಶ ತಂತ್ರ ಉರುಧಾಮ್ನಿ ಬದ್ಧ. ಸೊ ಇದು ಜಗತ್ತು ಕುರುಡ ಜಗತ್ತು. ಇದು ಕುರುಡ ಇವರು ಮುಖಂಡರು ಕುರುಡ ಜೀವನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೇಗೆ ದಾರಿ ಕ್ರಾಸ್ ಮಾಡೋಕ್ಕಾಗತ್ತಾ? ಹೈ ಸ್ಪೀಡ್ ಅಲ್ಲಿ ವೆಹಿಕಲ್ಸ್ ಬರ್ತಾ ಇದೆ, ಒಮ್ಮೆ ಎಷ್ಟು ಕ್ರಾಸ್ ಮಾಡಕ್ಕೆ ಆಗಲ್ಲ, ಅಷ್ಟು ರೀತಿಯಲ್ಲಿ ಇರುತ್ತೆ. ಸೊ ಈಗ ನಾವು ಇಲ್ಲ ಒಬ್ಬ ದೊಡ್ಡ ಕುರುಡ ಬಂದು, ಬನ್ನಿ ನಾನು ಕರ್ಕೊಂಡು ಹೋಗ್ತೇನೆ, ನಿಮ್ಮೆಲ್ಲ ನನ್ನ ಹಿಂದೆ ಬನ್ನಿ ಅಷ್ಟೇ. ಅವನು ಕೂಡ ಆ ದೊಡ್ಡ ವೇಗ ಹೋಗೋ ವೆಹಿಕಲ್ಸ್, ಆ ಟ್ರೈನಲ್ಲಿ ನೋಡ್ತೇವೆ ಒಂದೊಂದು ಅನಾಹುತಗಳು, ಅಪಘಾತಗಳು. ಸೊ ಅಷ್ಟೇ, ಆ ಸ್ಪೀಡಲ್ಲಿ ಅದು ಬರೋದು ಏನ್ ಮಾಡಕ್ಕಾಗತ್ತೆ? ನಾನು ಜಿಮ್ಗೆ ಹೋದೆ, ಜಿಮ್ ಬಾಡಿ ಇದೆ, ಅದಿದೆ, ಇದಿದೆ, ಏನೂ ನಡೆಯೋದಿಲ್ಲ. ಮೃತ್ಯು ಪುರುಷ ನಮ್ಮ ಮೇಲೆ ಬಂದಾಗ, ಸಮಯ ಬಂದಾಗ ನಮ್ಮ ಯಾವ ವ್ಯವಸ್ಥೆನೂ ಸಾಕಾಗೋದಿಲ್ಲ. ಎಂತ ನಾವು ಆರೋಗ್ಯವಾಗಿ ಇಟ್ಕೊಂಡ್ರು, ಇನ್ನೊಂದು ಮಾಡಿದ್ರು ಅಷ್ಟೇ. ಸೊ ಏನಿವೆ, ಸೊ ಇವತ್ತು ಆಕ್ಚುಲಿ ಟಾಪಿಕ್ ಬೇರೆ ಇತ್ತು, ನಾನು ಬೇರೆ ಕಡೆ ಹೋದೆ ನಾನು. ಸೊ ಎಲ್ಲರಿಗೂ ಧನ್ಯವಾದಗಳು. ನಂತರ ನಾಳೆ ಇವರೇ ಬರ್ತಾರೆ, ಸಚ್ಚಿದಾನಂದ ಪ್ರಭು. ನಾಳೆ ರಾಧಾಷ್ಟಮಿ, ಸೊ ನಾಳೆ ಸಂಜೆ ಅವ್ರು ಬ್ಯುಸಿಯಾಗಿರ್ತಾರೆ, ಸಚ್ಚಿದಾನಂದ ಪ್ರಭು ನಾಳೆ ಸಂಜೆ ಕಾರ್ಯಕ್ರಮದಲ್ಲಿ. ಸೊ ಯಾರು ಮಂಗಳೂರಿನಲ್ಲಿ ಇದ್ದೀರಾ ದಯವಿಟ್ಟು ಬನ್ನಿ. ಸೊ ನಾಳೆ ತುಂಬಾ ದೊಡ್ಡ ಸೆಲೆಬ್ರೇಷನ್ ನಮಗೆ. ಶ್ರೀಮತಿ ರಾಧಾರಾಣಿ ಅವರ ಜನ್ಮದಿನ. ಅವರ ಕೃಪೆಯಿಂದ ನಮಗೆ ಕೃಷ್ಣ ಕೃಪೆ ಸಿಗುತ್ತೆ. ಸೊ ನಾವು ಎಂತ ಮೂರ್ಖರೇ ಇರ್ಬೋದು, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ತುಂಬಾ ಮೂರ್ಖರಾದರು. ಸೊ ಶ್ರೀಮತಿ ರಾಧಾರಾಣಿ ಹೇಳಿದ್ರೆ, ಇವರನ್ನು ಸ್ವೀಕರಿಸಿ ಅಂದ್ರೆ ಕೃಷ್ಣ ಸ್ವೀಕರಿಸಲೇಬೇಕು. ಯಾಕಂದ್ರೆ ಶ್ರೀಮತಿ ರಾಧಾರಾಣಿಯ ವರ್ಷದಲ್ಲಿ ಇರೋದು ಕೃಷ್ಣ, ಅವರ ಪ್ರಾಪರ್ಟಿ ಕೃಷ್ಣ. ಸೊ ಹಾಗಾಗಿ ಅವರು ನಮ್ಗೆ ಅವರು ರೆಕಮೆಂಡೇಶನ್ ಕೊಟ್ರೆ ಇಮಿಡಿಯೇಟ್ಲಿ ನಮಗೆ ಕೃಷ್ಣ ಸ್ವೀಕರಿಸ್ತಾರೆ. ಸೊ ನಾಳೆ ರಾಧಾಷ್ಟಮಿ. ಸೊ ನೀವೆಲ್ಲರೂ ಜಾಯಿನ್ ಆಗಿ ಸಂಜೆ ನಮ್ಮ ಇದಕ್ಕೆ ಅಭಿಷೇಕ ಎಲ್ಲ ಫಂಕ್ಷನಲ್ ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಯಾರು ಮಂಗಳೂರಿನಲ್ಲಿ ಇದ್ದೀರಾ ದಯವಿಟ್ಟು ನಮ್ಮ ಜೊತೆಗೆ ಇದು ಮಾಡಿ. ನಿಮ್ಮ ಹತ್ತಿರ ದೇವಸ್ಥಾನಗಳಲ್ಲಿ ನೀವು ವಿಸಿಟ್ ಮಾಡಿ, ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು ISKCON ಟೆಂಪಲ್ಸ್ ಅಲ್ಲಿ. ಬೆಳಿಗ್ಗೆ ಅವ್ರು ಕ್ಲಾಸ್ ತಗೊಳ್ತಾರೆ, ಇವರದ್ದು ಕ್ಲಾಸ್ ಇರುತ್ತೆ, ಸಚ್ಚಿದಾನಂದ ಕ್ಲಾಸ್. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜೈ. ಹರೇ ಕೃಷ್ಣ. ವಾಯ್ಸ್ ಸೌಂಡ್ ಕ್ಲಿಯರ್ ಆಗಿತ್ತಾ? ಇದು ತುಂಬಾ ಲೋ ವಾಯ್ಸ್ ಇತ್ತು ಪ್ರಭುಜಿ. ಇಲ್ಲ ಇತ್ತು ಪ್ರಭುಜಿ.
ಓಕೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ.